ಬಂಕ್ಗಳಲ್ಲಿ ಡೀಸೆಲ್ಗಾಗಿ ಸಾಲ ಮಾಡಿ ಹಣವನ್ನು ಮರಳಿಸದೆ ಮೋಸ ಮಾಡುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇಂತಹ ಮೋಸಗಾರರಿಗೆ ಪೆಟ್ರೋಲ್ ವಿತರಿಸದಿರಲು ಪುತ್ತೂರು ತಾಲೂಕು ಪೆಟ್ರೋಲ್ ಬಂಕ್ ಮಾಲಕರ ಸಂಘ ತೀರ್ಮಾನಿಸಿದೆ. ಟ್ರಾನ್ಸ್ಪೋರ್ಟ್ ಕಂಪನಿಗಳು, ಕಟ್ಟಡ ನಿರ್ಮಾಣ ಕಂಪನಿಗಳು, ಬಸ್ ಮಾಲಕರು ಹೀಗೆ ಡೀಸೆಲ್ ಬಳಕೆ ಮಾಡುವ ವಾಹನಗಳ ಮಾಲಕರು ಇಂತಹ ಮೋಸಗಳನ್ನು ಪೆಟ್ರೋಲ್ ಬಂಕ್ಗಳಿಗೆ ಮಾಡುತ್ತಿದ್ದಾರೆ. ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸಾಲ ಮಾಡಿದ ಬಳಿಕ ಆ ಬಂಕ್ಗೆ ತೆರಳದೆ ಇನ್ನೊಂದು ಬಂಕ್ನಲ್ಲಿ ಡೀಸೆಲ್ ತುಂಬಿಸುವ ಈ ಮೋಸಗಾರರು ಮತ್ತೆ ಆ ಬಂಕ್ಗೆ ಮೋಸ ಮಾಡುತ್ತಾರೆ. ಹೀಗೆ ಪುತ್ತೂರು ತಾಲೂಕಿನಾದ್ಯಂತ ಇರುವ ಪೆಟ್ರೋಲ್ ಬಂಕ್ಗಳು ಈ ಮೋಸಗಾರರಿಂದಾಗಿ ನಷ್ಟ ಅನುಭವಿಸುತ್ತಿದೆ. ಇದಕ್ಕೆ ತಡೆಯುವ ನಿಟ್ಟಿನಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ ಮಾಲಕರು ಪರಸ್ಪರ ಈ ರೀತಿಯ ಮೋಸಗಾರರ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ಇಂಥವರಿಗೆ ತಮ್ಮ ಪೆಟ್ರೋಲ್ ಬಂಕ್ನಲ್ಲಿ ತೈಲ ವಿತರಣೆಯನ್ನ ನಿರಾಕರಿಸಲಿದ್ದಾರೆ ಎಂದು ಪುತ್ತೂರು ಪೆಟ್ರೋಲ್ ಬಂಕ್ ಮಾಲಕರ ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮುಖ್ಯ ಕಾರಣ ಏನಂತ ಹೇಳಿದ್ರೆ ನಮ್ಮೀಗ ಕ್ರೆಡಿಟ್ ಸಮಸ್ಯೆ ಬರ್ತಾ ಇದೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಒಂದು ಕಸ್ಟಮರ್ ನಮ್ಮಲ್ಲಿ ಬಾಕಿ ಮಾಡಿ ಇನ್ನೊಂದು ಪಂಪಿಗೆ ಪೆಟ್ರೋಲ್ ಬಂಕಿಗೆ ಹೋಗಿ ಹಾಕೋದು, ಅಲ್ಲಿ ಕ್ಯಾಶ್ ಅಥವಾ ಕ್ರೆಡಿಟ್ ಕ್ರಿಯೇಟ್ ಮಾಡೋದು, ಅಂದರೆ ಸಾಲ ಮಾಡುವ ಒಂದು ಪದ್ಧತಿ ಇಷ್ಟು ಸಮಯದಿಂದ ಬಂದಿದೆ. ಆದರೆ ಈಗ ನಮಗೆ ಕಾಣ್ತದೆ ಇನ್ನೀಗ ಅತ್ಯವಶ್ಯಕ. ಯಾಕಂತ ಹೇಳಿದ್ರೆ ಇವತ್ತು ನಾವು ಒಗ್ಗಟ್ಟಾಗದಿದ್ದರೆ ಇವತ್ತು ನಮ್ಮನ್ನು ಇಳಿಸಿದೋ ನಾಳೆ ಅವರಲ್ಲಿ ಕೂಡ ಇಳಿಸಿದ್ದು ಆ ಉದ್ದೇಶ ಪೂರ್ವವಾಗಿ ಬಂದ ಕಸ್ಟಮರ್ ಖಂಡಿತವಾಗಿ ಅವರನ್ನು ಉದ್ದೇಶ ಇಳಿಸ್ತಾನೆ. ಇಳಿಸುವ ದೃಷ್ಟಿಯಲ್ಲಿ ನಾವು ಅದನ್ನು ಕ್ರೆಡಿಟ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಈ ಮೂಲಕ ನಾವು ಎಲ್ಲರನ್ನು ಒಟ್ಟಿಗೆ ಸೇರಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಾವು ಕೆಲವು ನಿರ್ಣಯವನ್ನು ನಾವು ತಗೊಂಡಿದ್ದೇವೆ. ಒಂದೊಂದು ಏನಂತ ಹೇಳಿದ್ರೆ ನಮ್ಮಲ್ಲಿ ಕಸ್ಟಮರ್ ಯಾರು ನಮ್ಮಲ್ಲಿ ಬಾಕಿ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಕಸ್ಟಮರ್ ನಮ್ಮಲ್ಲಿ ಬಾಕಿ ಮಾಡಿ ನಮ್ಮಲ್ಲಿ ಈಗ ಸುಮಾರು ಒಂದು ದಿನ ಬರುವುದಿಲ್ಲ, ನಾವು ನಮಗೆ ಗೊತ್ತಾಗ್ತದೆ